ಅಜೆಂಡಾ ಸಂಖ್ಯೆ 160 ಅದರ ಆ ಅಜೆಂಡಾ ಬಗ್ಗೆ ನಾವೊಂದು ನಿರ್ಣಯ ಕೈಗೊಂಡಿದ್ದೇವೆ. ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕ್ಲಾರಿಫಿಕೇಷನ್ ನನಗೆ ಬೇಕಿತ್ತು. 160 ಅಜೆಂಡಾ ಸಂಖ್ಯೆ ಇದ್ದದ್ದು ಆಸ್ತಿ ತೆರಿಗೆಯ ವಿಚಾರವಾಗಿ. ಅಜೆಂಡಾ ಇದ್ದದ್ದು ಏನು ಪರಿಷ್ಕೃತ ನಮ್ಮ ಗೈಡ್ಲೈನ್ಸ್ ವ್ಯಾಲ್ಯೂ ಇದೆ, ಮಾರ್ಕೆಟ್ ಗೈಡ್ಲೈನ್ಸ್ ವ್ಯಾಲ್ಯೂ. ಒಂದು ನಿಮಿಷ ನಾನು ಮುಗಿಸ್ತೇನೆ. ಅವಕಾಶ ಮಾಡಿಕೊಡಿ. ಪ್ರತಿಪಕ್ಷದ ನಾಯಕರೇ, ಸಮಸ್ಯೆ ಇದೆ. ಮಾತಾಡಲೇಬೇಕು, ಜನರ ಪರವಾಗಿ ಮಾತಾಡಲೇಬೇಕು. ಬಿಜೆಪಿ ಆಡಳಿತದಲ್ಲಿ ಕಾನೂನಿಗೆ ಬೆಲೆ ಇಲ್ವಾ? ಪರಿಷತ್ತು ಸಭೆಗೆ ಬೆಲೆ ಇಲ್ವಾ? ನಾವು ಮಾರ್ಕೆಟ್ಗೆ ಬಂದಿದ್ದೇವಾ ಸಾಮಾನ್ ತೆಗಿಲಿಕ್ಕೆ? ಅವರತ್ರ ಹೇಳ್ರಿ ಅಲ್ಲಿ. ನೀವು ಯಾರು ಇಲ್ಲಿ ಮಾತಾಡ್ಲಿಕ್ಕೆ? ನೀವು ಯಾರು ಒಂದು ಕೌನ್ಸಿಲ್ ಸೆಕ್ರೆಟರಿ ಬರಲಿ, ಕೌನ್ಸಿಲ್ ಸೆಕ್ರೆಟರಿ ಮೇಯರ್ ಬರಲಿ. ಮೇಯರ್ ಬಂದು ಇಲ್ಲಿ ಏಜೆಂಟ್ ಅಂತ ಹೇಳಿ, ಮೀಟಿಂಗ್ ಇಲ್ಲದ್ರೆ ಹೇಳಿ ಇಲ್ಲಿ ಏಜೆಂಟ್ ಆಗಿದೆ ಅಂತ. ಅವ್ರು ಬಂದು ಮುಕ್ತಾಯ ಮಾಡಿದೆ ಅಂತ ಹೇಳಲಿಕ್ಕೆ ಏನು? ಇದೊಂದು ಸಭೆ, ಇದೊಂದು ಸದನ, ಇದೊಂದು ಪರಿಷತ್ತು. ಈ ಪರಿಷತ್ತಿಗೆ ಅಂತ ಹೇಳಿದ ಅದಕ್ಕೆ ಒಂದು ಘನತೆ ಗೌರವ ಇದೆ. ಮೇಯರ್ ಸಭಾಧ್ಯಕ್ಷರು, ಮೇಯರ್ ಹೇಳ್ಬೇಕು. ಒಂದು ವೇಳೆ ಒಂದು ಸಭೆಯನ್ನು ಮುಂದೂಡುವುದಾದ್ರೆ ನಾನು 5 ನಿಮಿಷ ಕಾಲಗಳನ್ನು ಈ ಸಭೆಯನ್ನು ಮುಂದೂಡಿದ್ದೇನೆ, ಇಲ್ಲದಿದ್ದರೆ ಈ ಸಭೆಯನ್ನು ನಾನು ಮುಕ್ತಾಯ ಮಾಡಿದ್ದೇನೆ.
ಇಲ್ಲಿ ಇಷ್ಟು ಅಧಿಕಾರಿಗಳು ಕೂತ್ಕೊಂಡಿದ್ದಾರೆ, ಇಷ್ಟು ಮಾಧ್ಯಮ, ದೃಶ್ಯ ಮಾಧ್ಯಮದ, ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರು ಕೂತ್ಕೊಂಡಿದ್ದಾರೆ, ನಾವು ಪ್ರತಿಪಕ್ಷದವರು ಇದ್ದಾರೆ. ಇವರು 2 ಸಲ ಎದ್ದು ಹೋದ್ರು. ಇದು ನಿಯಮ ಪಾಲನೆ ಅಲ್ಲ. ಏನು ಟೈಮ್ ಹೇಳದೆ ಈ ಸದನಕ್ಕೆ ಮತ್ತೆ ಈ ಪರಿಷತ್ತಿಗೆ ಕಾನೂನಿಗೆ ಗೌರವಗಳು, ಪರಿಷತ್ತು ಸಭೆಗೆ ಗೌರವ ಇಲ್ಲ, ಕಾನೂನಿಗೆ ಗೌರವ ಇಲ್ಲ. ಬಿಜೆಪಿ ಆಡಳಿತದಲ್ಲಿ ಅವರು ನಡೆದದ್ದೇ ದಾರಿನ ಕಾನೂನು ಅವರಿಗೆ ಲಗಾವಾಗಲ್ವಾ? ಕಾನೂನಿಗೆ ಕೂಡ ಅವರು ಗೌರವ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ಒಬ್ಬ ಮೇಯರ್ ಆಗಿದ್ದುಕೊಂಡು ಸಭೆ ಅವರು ಮಾಡುವುದಿಲ್ಲ, ಕ್ಯಾನ್ಸಲ್ ಆದರೆ ಅವರು ಬೆಂಚಲ್ಲಿ ಕೂತು ಮಾತಾಡುವಂಥದ್ದು, ಅದು ನಿಯಮ ಹೇಳುವಂಥದ್ದು. ನಿಯಮ ಅವರಿಗೆ ಗೊತ್ತಿಲ್ಲದಿದ್ದ ಬರಲಿ, ನಾವು ಅವರಿಗೆ ಪಾಠ ಹೇಳ್ತೇವೆ. ಬಂದು ಹೇಳಿ, ಅವ್ರ ಚೇರಲ್ಲಿ ಕೂತ್ಕೊಂಡು ಹೇಳ್ಬೇಕು, ನಾನು ಈ ಸಭೆಯನ್ನು ಮುಕ್ತಾಯ ಮಾಡಿದ್ದೇನೆ, ಮುಗೀತು. ಅಷ್ಟಾದ್ರೂ ಹೇಳಲಿಕ್ಕೆ ಅವರಿಗೆ ಹೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ 2 ಸಲ ಎದ್ದು ಹೋಗ್ತಾರೆ. ಅವರು ಒಂದು ಬೆಲ್ ಮಾಡಿ ಏನು ಹೇಳುವುದಿಲ್ಲ. ಸಭೆಗೆ ಕೊಡುವಂತ ಗೌರವ ಅಲ್ಲ ಅದು. ಇವತ್ತು ಅವರು ಏಕಾಏಕಿ ಒಳಗೆ ಹೋಗಿ ಸದನ ಮುಗೀತಂತ ಹೇಳುವುದಂದ್ರೆ ಅದು ಹೇಗೆ ಸದನ ಮುಗೀತದೆ? ನೋಡಿ, ಸದನ ಆಗಿ ಮುಗಿಯುವುದಿಲ್ಲ. ಇಲ್ಲಿ ಈ ಸಭೆಗೆ ಒಂದು ಗೌರವ ಕೂಡ ಇದೆ. ಮೇಯರು ಅವರಷ್ಟಿಗೆ ಎದ್ದುಕೊಂಡು ಸೀದಾ ಹೋಗುದು, ಬೆಲ್ ಹೊಡೆದು ಸೀದಾ ಹೋಗುದು. ನಾವಿಲ್ಲಿ ವಿಚಾರ ಮಾತಾಡುವಾಗ ಸೀದಾ ಹೋಗುವಂತ ಸರಿಯಲ್ಲ. ಒಂದೇ ನಮ್ಮ ಪ್ರತಿಪಕ್ಷರ ಹತ್ರ ಹೇಳ್ಬೇಕಿತ್ತು, ನೋಡಿ ಎಜೆಂಡ್ ಆಗಿದೆ, ಬಂದು ಕರೀಲಿಲ್ಲ. ಇಲ್ಲಾಂದ್ರೆ ಕೌನ್ಸಿಲಲ್ಲಿ ಇಲ್ಲಿ ಮೇಯರ್ ಹೇಳ್ಬೇಕಿತ್ತು, ಅದನ್ನು ನಾವು ಮುಕ್ತಾಯ ಮಾಡಿದೆ, ಸಭೆ ಮುಂದೂಡಿದೆ, ಎಜೆಂಡ್ ಮಾಡಿದ್ದೇವೆ ಅಂತ. ಅದು ಕೂಡ ಹೇಳಿಲ್ಲ. ಏಕೈಕವಾಗಿ ಹೋಗಿ ಅಲ್ಲಿ ಕ್ಯಾಬಿನಲ್ಲಿ ಕೂತ್ಕೊಂಡು ನಾನು ಸಭೆಗೆ ಬರುವುದಿಲ್ಲ ಅಂತ ಹೇಳಿದ್ರೆ ಅದಾಗುತ್ತಾ? ಅವ್ರ ಸಭೆಯನ್ನು ಫೇಸ್ ಮಾಡ್ಬೇಕಲ್ಲ. ಕಾನೂನು ಪ್ರಕಾರ 1 ಗಂಟೆ ಚರ್ಚೆಗೆ ಅವಕಾಶ ಕೊಡಬೇಕು. ಸ್ಥಿರೀಕರಣ ಆದಮೇಲೆ ಚರ್ಚೆಗೆ ಅವಕಾಶ ಕೊಡಬೇಕು. ಚರ್ಚೆಗೆ ಅವಕಾಶ ಕೊಡದಿದ್ರೆ ಮತ್ತೆ ಎಜೆಂಡಾ ಅವರು ಅದನ್ನು ಪಾಸ್ ಮಾಡುವಂಥದ್ದು ಏನಾದರೂ ಮಾಡಬೇಕು. ಅದನ್ನು ಏನೂ ಮಾಡಿಲ್ಲ. ಏಕಾಏಕಿ ಅವರು ಏನು ಹೇಳದಲೇನೆ ಸೀದಾ ಅವರು ಎದ್ದೋಗಿದ್ದಾರೆ ಅಂತ ಹೇಳಿದರೆ, ಇಷ್ಟು ಅಧಿಕಾರಿಗಳು, ಇಷ್ಟು ಪ್ರತಿಪಕ್ಷದ ಸದಸ್ಯರುಗಳು, ಪತ್ರಿಕಾ ಮಾಧ್ಯಮದವರು ಯಾರಿಗೂ ಗೌರವ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ ಇವರು. ಬಿಜೆಪಿ ಮಂಡನೆ ಮಾಡುವಾಗ ಬಿಜೆಪಿ ಸದಸ್ಯರು ಏನು ಮಾತಾಡಿಲ್ಲ. ಈಗ ಸ್ಥಿರೀಕರಣಕ್ಕೆ ಬರುವಂತ ಸಂದರ್ಭದಲ್ಲಿ ಮಾತಾಡ್ತಾರೆ. ರಾಜಕೀಯ ಮಾಡುವಂತ ಸಂದರ್ಭ ಅಲ್ಲ ಇದು. ಚರಿತ್ರೆ, ಮಂಗಳೂರು ಮಹಾನಗರ ಪಾಲಿಕೆ ಚರಿತ್ರೆಯಲ್ಲಿ ಇಷ್ಟು ಟ್ಯಾಕ್ಸ್ ಹಾಕಿದ್ದು ಇದು ಬಿಜೆಪಿ ಆಡಳಿತ. ಯಾವಾಗ ನೋಡುದು ಬಿಜೆಪಿಗೆ, ಯಾವಾಗ ಮಂಗಳೂರು ಮಹಾನಗರ ಪಾಲಿಕೆಯ ಜನರು ಆಡಳಿತಕ್ಕೆ ಬರ್ತಾರ, ಆವಾಗ 2002ರಲ್ಲಿ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಬಂತು. ನಮ್ಮ 1ರಲ್ಲಿ ಮಾನ್ಯ ಜನಾರ್ದನ್ ಪೂಜಾರಿ ಅವರು ಏನು ರಿಕ್ವೆಸ್ಟ್ ಮಾಡಿ ನಮ್ಮ ಸರ್ಕಾರ ಇರುವಾಗ ನಾವು ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಹಾಕಲಿಕ್ಕೆ ಬಿಡಲಿಲ್ಲ. ಇವತ್ತು ಯಾವಾಗ ಬಿಜೆಪಿ ಸರ್ಕಾರ ಆಡಳಿತ ಬಂತು, ಮಂಗಳೂರು ಮಹಾನಗರ ಪಾಲಿಕೆ ಸರ್ಕಾರ ಬಂದಾಗ ಸೆಲ್ಫ್ ಅಸೆಸ್ಮೆಂಟ್ ಸ್ಟಾರ್ಟ್ ಆಯಿತು. ಈಗ 2021ರಲ್ಲಿ ಬೊಮ್ಮಾಯಿ ಸರ್ಕಾರ ಇರುವಾಗ ಏನು ಲ್ಯಾಂಡ್ ವ್ಯಾಲ್ಯೂ ಮೇಲೆ ಟ್ಯಾಕ್ಸ್ ಹಾಕೋ ಇದನ್ನು ಇವರು ಹಾಕಿದ್ದು. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇವರ ಆಡಳಿತ. ಈಗ ಎಲ್ಲರ ಮೇಲೆ, ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಅದಾಯ್ತು. ನಮಗೆ ಕಾಂಗ್ರೆಸ್ ಸರ್ಕಾರ ಇರುವಾಗ ಹೇಳ್ತಿದ್ರು ಇವರು ಅಂಗಳಕ್ಕೆ ಟ್ಯಾಕ್ಸ್ ಹಾಕ್ತಾರೆ, ತುಳಸಿ ಕಟ್ಟೆಗೆ ಟ್ಯಾಕ್ಸ್ ಹಾಕ್ತಾರೆ ಅಂತ. ಅಂಗಳಕ್ಕೆ ಟ್ಯಾಕ್ಸ್ ಹಾಕಿದವರೇ ಬಿಜೆಪಿ ಅವರು. 2021ರಲ್ಲಿ ತಿದ್ದುಪಡಿ ಮಾಡಿದವರು ಇವರು. ಕೇಂದ್ರ ಸರ್ಕಾರದ ಆದೇಶದ ಮೇಲೆಗೆ ರಾಜ್ಯ ಸರ್ಕಾರ 2021 ಫೆಬ್ರವರಿಯಲ್ಲಿ ಮಾಡಿದ್ದು, ಆದೇಶ ಮಾಡಿದಂಥದ್ದು. ಎಂಟಿ ಲ್ಯಾಂಡ್ಗೆ, ತುಳಸಿ ಕಟ್ಟೆಗೆ, ಅಂಗಳಕ್ಕೆ. ಈಗ ನಮ್ಮ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಯಾವಾಗ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇವರ ಆಡಳಿತ ಬರ್ತದೋ ಆವಾಗ ಜನರಿಗೆ ಟ್ಯಾಕ್ಸಿನ ಹೊರೆಯನ್ನು ಇವರು ಹಾಕ್ತಾ ಇದ್ದಾರೆ. ನೀರಿನ ಬಿಲ್ ಜಾಸ್ತಿ ಮಾಡಿದ್ದಾರೆ, ಟ್ಯಾಕ್ಸ್ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಇವತ್ತು ಮಂಗಳೂರಿನಲ್ಲಿ ಜೀವಿಸಲು ಸಾಧ್ಯ ಇಲ್ಲ, ಬದುಕಲು ಸಾಧ್ಯ ಇಲ್ಲ. 10,000 ಟ್ಯಾಕ್ಸ್ ಬರುವವರಿಗೆ 70,000 ಟ್ಯಾಕ್ಸ್ ಬರುವ ಹಾಗೆ ಮಾಡಿದ್ದಾರೆ. ಇದು ಇವರ ಆಡಳಿತ. ನೋಡಿ, ಇವತ್ತು ಪ್ರತಿಪಕ್ಷದವರು ಇಲ್ಲಿ ಹೋರಾಟ ಮಾಡ್ತಾರೆ ಅಂತ ಹೇಳಿದಾಗ ಏಜೆಂಟ್ ಮಾಡದೆ ಸೀದಾ ಮೇಯರ್ ಚೇಂಬರ್ಗೆ ಹೋಗಿ ಒಬ್ಬ ಅಧಿಕಾರಿ ಹತ್ರ ಹೇಳ್ತಾ ಇದ್ದಾರೆ ಸಭೆ ಮುಗೀತ ಅಂತ. ಅವರಿಗೆ ಫೇಸ್ ಮಾಡುವಂತ ಒಂದು ಇವತ್ತು ನಾನು ನಿಮ್ಮ ಮುಖಾಂತರ ಕಳಕಳಿ ಹೇಳ್ತಿದ್ದೇನೆ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬಡವರಿಗಾಗ್ಲಿ ಯಾರಿಗಾಗ್ಲಿ ಬದುಕಲು ಸಾಧ್ಯ ಇಲ್ಲ. 10,000 ಟ್ಯಾಕ್ಸ್ ಬರೋವರಿಗೆ 70,000 80,000 ಟ್ಯಾಕ್ಸ್ ಬರ್ತದೆ. ಇವರು ಓಟಿಗೋಸ್ಕರ ನಮ್ಮ ಚುನಾವಣೆ ಸಂದರ್ಭದಲ್ಲಿ ನೀರಿನ ಬಿಲ್ ಕಮ್ಮಿ ಮಾಡ್ತಾರೆ ಅಂತ ಹೇಳಿದ್ರು. 2 ವರ್ಷ ಆಯ್ತು ನೀರಿನ ಬಿಲ್ ಕಮ್ಮಿ ಮಾಡಲಿಲ್ಲ. ಈಗ ಸರ್ಕಾರ ಬಂದದ್ದು, ನಮ್ಮ ಸರ್ಕಾರ ಬಂದಾಗ ನಮ್ಮ ಮೇಲೆ ಹಾಕ್ತಾ ಇದ್ದಾರೆ. ಯಾವಾಗ ಇವು ಟ್ಯಾಕ್ಸ್ ಜಾಸ್ತಿ ಆಗಿದೆ, ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಯಾವಾಗ ಬಂದಿದೆ ಅದರ ರೆಕಾರ್ಡ್ ಉಂಟಲ್ಲ ನೋಡಿ. ನಾವು 2002ರಲ್ಲಿ ನಾವು ಅಧಿಕಾರದಲ್ಲಿರುವಾಗ ನಾವು ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಹಾಕ್ಲಿಲ್ಲ. 5 ವರ್ಷ ನಾವು ಹಾಕ್ಲಿಕ್ಕೆ ಬಿಡಲಿಲ್ಲ. ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಇವರ ಆಡಳಿತದಲ್ಲಿ ಬಂತು. ಈಗ 2021ರಲ್ಲಿ ಬೊಮ್ಮಾಯಿ ಸರ್ಕಾರ ಇರುವಾಗ ಲ್ಯಾಂಡ್ ವ್ಯಾಲ್ಯೂ ಮೇಲೆ ಟ್ಯಾಕ್ಸ್ ಹಾಕ್ಲಿಕ್ಕೆ ಇವರು ಕೇಂದ್ರ ಸರ್ಕಾರದ ಆದೇಶ ಮೇರೆಗೆ ಇವರು ಹಾಕಿದ್ದು. ಆವಾಗ ಡಬಲ್ ಇಂಜಿನ್ ಸರ್ಕಾರ ಅಲ್ಲ, ಟ್ರಿಬಲ್ ಇಂಜಿನ್ ಸರ್ಕಾರ ಇತ್ತು. ಯಾವಾಗ ಇವರಿಗೆ ಅಧಿಕಾರ ಕೊಟ್ಟರು ಜನರನ್ನು ಜೀವಿಸಲು ಬಿಡುವುದಿಲ್ಲ ಇವರು.
ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.